ಐಸ್ ಕ್ರೀಮ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಸೊ ನಾವು ಪುತ್ತೂರು ಜಾತ್ರೆಗೆ ಬಂದಿದ್ದೇವೆ. ಇವತ್ತು ಲಾಸ್ಟ್ ಡೇ ತೇರು. ಸೊ ಹಾಗಾಗಿ ಆಫೀಸಿಂದ ಬಂದ್ವಿ, ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಇನ್ನು ನೈಟ್ ಬರ್ಲಿಕ್ಕೆ ಉಂಟ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಸೊ ಹಾಗಾಗಿ ಈಗ ವಿಡಿಯೋ ಮಾಡ್ತಾ ಇದ್ದೇನೆ. ನನ್ನ ಜೊತೆಗೆ ನನ್ನ ಸ್ಟಾಫ್ಸ್ ಎಲ್ಲ ಇದ್ದಾರೆ, ನನ್ನ ಜೊತೆಗೆ ನಮ್ಮ ಆಫೀಸ್ನ ಸ್ಟಾಫ್ಸ್ ಎಲ್ಲ. ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ದೆ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ನಮ್ಮ ಜೊತೆಗೆ ಸುಮನ ಇದ್ದಾರೆ ಅಂಡ್ ಕಿಶನ್ ಇದ್ದಾರೆ. ಇನ್ನೊಬ್ಬರನ್ನ ತೋರಿಸುದಿಲ್ಲ, ಇವರಿದ್ದಾರೆ. ಜಾತ್ರೆಗೆ ಬಂದ್ವಿ ನೋಡಿ. ಪರ್ಸ್ ಕಾಣೆಯಾಗಿದೆ ಅಂತೆ. ಫುಲ್ ಈಗ ಮಧ್ಯಾಹ್ನ ಇಷ್ಟು ಜನ ಇದ್ರೆ ಇನ್ನು ಸಂಜೆ ತೇರಿಗೆ ಎಷ್ಟು ಜನ ಇರ್ಬೋದು. ಒಂದು ಜಾಸ್ತಿ ಇದು ಕವಿತಾರವರು. ಹೌದು, ಇದು ಕಿಶನ್ ಅಂತ. ಇದು ಬೇಕು, ಅದು ಹೋಯ್ತು. ನಮ್ಮ ಕ್ಯಾಮರಾಮ್ಯಾನ್ ಮಧು ಅವರು ಈಗೆಲ್ಲ ಬಾಚಿಕೊಳ್ತಾರೆ, ನೋಡ್ತಾ ಇದ್ದಾರೆ. ಈಗ ತಗೊಳ್ಳುವ ಸೀನ್ ತಗೊಳ್ಳೋದು ಆಲೋಚನೆ ಮಾಡ್ತಾ ಇದ್ದಾರೆ. ಬೇಡವಾ ಬೇಕಾ ಅಂತೇಳಿ ಕಿಶನ್ ಗರ್ಲ್ ಫ್ರೆಂಡ್ಗೆ ತಗೊಳ್ಳುವಂತ ಯೋಚನೆ ಮಾಡ್ತಿದ್ದಾರೆ. ಮತ್ತೋಯ್ತು ಕಿಶನ್ಗೆ. ಹೌದೌದು, ಬರ್ಡೇಗೆ ಕಿಶನ್. ನಾಡಿದ್ದು ಬರ್ತಾರೆ ಅಲ್ಲ, ನಾಡಿದ್ದು ಬರ್ಡೇ ಅಲ್ಲ, ಬರುವವರ. ಎಂತ ಗೊತ್ತುಂಟಾ, ಕಿಶನ್ ನ ಗರ್ಲ್ ಫ್ರೆಂಡ್ ಇದು ನೆಕ್ಸ್ಟ್ ವೀಕ್ ಬರ್ಡೇ ಅಂತ. ಅದಕ್ಕೆ ಈಗ ಪರ್ಚೇಸ್ ಮಾಡಿ ಬಂದಿದ್ದಾರೆ, ಎಂತೆಲ್ಲ ಸರ್ಪ್ರೈಸ್ ಕೊಡುದು ಅಂತ. ಅದೇ ಟ್ರೆಂಡಿಂಗ್ ಉಂಟಾಯ್ತಾ ಇವತ್ತು. ಈ ಸಲದ ಜಾತ್ರೆಯಲ್ಲಿ ಬಾಟಲ್ ಟ್ರೆಂಡಿಂಗ್. ಐಸ್ ಕ್ರೀಮ್ ತಗೊಳ್ಳಿಕ್ಕೆ ಬಂದ್ವಿ ಫ್ಲೇವರ್ಸಿಗೆ. ಕಿಸನು ಹೋಗುತ್ತಿದ್ದಾನೆ. ಎಷ್ಟು ತಿನ್ನೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಐಸ್ ಕ್ರೀಮ್, ಐಸ್ ಕ್ರೀಮ್ ನೋಡಿ. ನಾನಿದು ತಗೊಂಡೆ, ಫ್ರಿಜ್ಜನ್ನು ತಗೊಂಡಿದ್ದಾರೆ. ಸೂಪರ್ ಉಂಟಾಯ್ತು ಐಸ್ ಕ್ರೀಮ್. ಬನ್ನಿ ನೀವು ಸಹ. ಪ್ರವೇಶಿಸುವುದನ್ನ ನಿಷೇಧಿಸಲಾಗಿ ಪಾರ್ಕಿಂಗ್ ಸ್ಲಾಟ್ ಏನಿದೆ ಅಲ್ಲೇ ವಾಹನ ಪಾರ್ಕ್ ಅನ್ನ ಕಡ್ಡಾಯವಾಗಿ ಮಾಡುವಂತೆ ನೋಡಿಕೊಂಡು ಇವತ್ತು ರಾತ್ರಿ ತೇರು. ಈಗ ನಾವು ಮಧ್ಯಾಹ್ನಕ್ಕೆ ಬಂದಿದ್ದೇವೆ. ಬ್ರಹ್ಮರಥೋತ್ಸವ. ಜಾತ್ರೆಯಿಂದ ಚಿಕ್ಕಮ್ಮನ ಮನೆಗೆ ಬಂದೆ. ಚಿಕ್ಕಮ್ಮ ಅಂದ್ರೆ ಗೊತ್ತಿರ್ಬೋದು, ತೋರಿಸ್ತೇನೆ ಯಾರು ಅಂತ. ಮತ್ತೆ ಚಿಕ್ಕಮ್ಮ ಆಗ್ತಾರೆ ನಿಜದ. ಇನ್ನು ಇಲ್ಲಿಂದ ತೇರಿಗೆ ಹೋಗ್ಲಿಕ್ಕೆ ಉಂಟಂತೆ, ಮತ್ತೆ ಗೊತ್ತಿಲ್ಲ. ಇವಳೊಬ್ಳು ನೋಡಿ ಹಿಂದೆ
ಇನ್ನು ಸಹ ಕೆಲಸ ಮುಗಿಲಿಲ್ಲ ಅವಳದು. ಎಲ್ಲ ಜಾತ್ರೆದು ಲ್ಯಾಪ್ಟಾಪ್ ಜಾತ್ರೆದಾ? ಎಷ್ಟು ಕೊಟ್ಟಿ? 100 ರೂಪಾಯ? 150. ವಸಂತಕ್ಕನನ್ನು ನೋಡಿ. ರೆಡಿಯಾಗಿ ಈಗ ದೇವಸ್ಥಾನಕ್ಕೆ ಹೋಗುದು. ಈಗ ಇದ್ರಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗ್ತಿದ್ದೇವೆ ನಾವು. ಇತ್ತ BVC ಎಲ್ಲ ಹೇಳಿದಾನೆ ಇವನು. ಅವ ಈಗ ವಾಸಿ ಮಾಡ್ತಾನೆ ಕೋಳಿ ರೊಟ್ಟಿ. ಸೂಪರ್. ಅಮ್ಮ ನಾನು ತಿಳಿತಿದ್ರ ಅವ್ಳು ಹಾಕಬಾರ್ದಿದ್ದಿ.
ಬೇರೆ ಬರ ಬರಕ್ಕೆ ಅಂತಿರು ಈಗ ಚಿನ್ನನ ಲೆಕ್ಕದಲ್ಲಿ ನಮ್ಗೆ ಪಾರ್ಟಿ ಬರ್ಡೇದು ಬರ್ಡೇ ಪಾರ್ಟಿ ಎಂಕಲ್ ಮಾತೆಲ್ಲ ಒಂದು 50 ರೂಪಾಯಿ ತೆಗಿತಾನೆ ಶೇರ್ ಬಾರ್ದು ಕೊಡ್ಪ ಎಂಕ್ಲೆ ಗಮ್ಮತ್ ಗೋರಿ ನಂದಿ ಬರ್ತಿರೋದ ಲೆಕ್ಕದ ಇದಾದ್ರು ಒಳ್ಳೆ ಬೇಡಿ ಮೇಲೆ ಮೇಲೆ ಆಂಗಲ್ Hi guys. Let's see. Patak. Let's see. The lady. ಲಚ್ಚಿಗೆ ಹೊಸ ಚಪ್ಪಲ್ ತೆಗೆದು ಕೊಟ್ಟು ನೋಡಿ. ಚಪ್ಪಲ್ ಧರಿಸ ಚಿನ್ನು ತೆಗೆದು ಕೊಟ್ಟದ್ದು ಅವಳು ಲಚ್ಚು ಏರ್ದಿತ್ಕೊಂಡಿ ಚಪ್ಪಿ ಏರ್ ಮಗ ಲಚ್ಚಿಗೆ ಆಟ ಆಡಬೇಕಂತೆ ಟಾಯ್ಸ್ ಲಚ್ಚು ನೀರು ಬರ್ತಾ ಉಂಟು. ಜಾತ್ರೆ ಮುಗಿಸಿ ಹೋಗ್ತಿದ್ದೇವೆ. 12:30 ಟೈಮ್.